ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಬ್ಲಾಗಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಪ್ರಕೃತಿಯ ಮಡಿಲಿನಲ್ಲಿದ್ದೀನಿ. ಸುತ್ತ ನೋಡಿದ್ರೆ ಫುಲ್ಲು ಕಾಡು ಕಾಣ್ತಾ ಉಂಟು, ನೋಡ್ಬೋದು. ನನ್ನ ಹತ್ತಿರನೇ ಇಲ್ಲಿ ಒಂದು ನೀರಿದೆ. ಇದು ನೀರು ಬರ್ತಿರೋದು ಎಲ್ಲಿ ಅಂತಂದರೆ, ಇಲ್ಲಿ ಒಂದು ಫಾಲ್ಸ್ ಇದೆ. ಆ್ಯಕ್ಚುಲಿ ನಾವು ಫಾಲ್ಸಿಗೆ ಹೊರಟಿದ್ದೀವಿ, ನಾನು ಮತ್ತು ನಿಖಿತಾ. ಎಲ್ಲಿದ್ದೀವಿ ಮಾರ ಆಗ ಇಲ್ಲಿ ನಾನು ಇವನು ಆ್ಯಕ್ಚುಲಿ ಈಗ ಫಾಲ್ಸಿಗೆ ಹೊರಟಿದ್ದೀವಿ. ಹೆಬ್ರಿಯ ಹತ್ತಿರ ಇರುವಂಥದ್ದು ನಮ್ಮ ಸೋಮೇಶ್ವರ ಅಂತ ಬರುತ್ತೆ, ಅಲ್ಲಿ ಸೀತಾ ನದಿ ಅಂತಿದೆ, ಅಲ್ಲಿ ಬರುವಂಥ ಒಂದು ಫಾಲ್ಸು. ತುಂಬ ಫೇಮಸ್ ಆಗಿರುವಂಥ ಫಾಲ್ಸ್ ಇದು, ಕುಡ್ಲು ಫಾಲ್ಸ್ ಅಂತ. ನಾವು ಅಲ್ಲಿಗೆ ಹೊರಟಿದ್ದೀನಿ, ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಈಗ ಅದಲ್ಲದೆ ಮತ್ತೆ ಇಲ್ಲಿ ರೋಡ್ ಸಹ ಆಗ್ತಾ ಉಂಟು. ನೀವು ನೋಡ್ಬೋದು, ನನ್ನ ಹಿಂದ್ಗಡೆ ರೋಡ್ ಆಗ್ತಾ ಉಂಟು. ಆಲ್ಮೋಸ್ಟ್ ಒಂದೊಂದೆರಡು ತಿಂಗಳಲ್ಲಿ ಎಲ್ಲ ರೋಡು ಕೆಲಸ ಸಹ ಕಂಪ್ಲೀಟ್ ಆಗುತ್ತೆ ಅಂದ್ಕೊಳ್ತೀನಿ ನಾನು. ಅದಾದರೆ ಅಲ್ಲಿ ತನಕ ರೋಡ್ ಇದೆ. ಮೊದಲು ಇಲ್ಲಿ ಮಡ್ ರೋಡ್ ಇತ್ತು, ಈಗ ತುಂಬ ಚೆನ್ನಾಗಿದೆ. ಬನ್ನಿ, ನಾನು ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಆಗುಂಬೆಯ ಘಾಟ್ ಬೆಟ್ಟ. ಎಷ್ಟು ಚೆನ್ನಾಗಿದೆ. ನಾವಿಲ್ಲ ಇಲ್ಲ ಹಾಂ, ವೇ ಟು ಕೂಡ್ಲು ತೀರ್ಥ. ಓಕೆ, ನೋಡಿ ಇಲ್ಲಿ ಬೋರ್ಡ್ ಉಂಟು ಆಯಿತಾ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೋರ್ಡ್ ಹಾಕಿಟ್ಟಿದ್ದಾರೆ. ಸ್ವಲ್ಪ ಸಿಮೆಂಟ್ ರೋಡ್ ಇತ್ತು, ಪುನಃ ಈಗ ಮಡ್ ರೋಡ್ ಸ್ಟಾರ್ಟ್ ಆಯಿತು. ಬಂತು ಕೂಡ್ಲು ಫಾಲ್ಸ್ ಪಾರ್ಕಿಂಗ್ ಏರಿಯಾ. ಸ್ನೇಹಿತರೆ, ನಾವೀಗ ಹೊರಟ್ವಿ. ಆ್ಯಕ್ಚುಲಿ ಇಲ್ಲಿಗೆ ಎಂಟ್ರಿ ಫೀಸ್ ಇದೆ. ನಾವು ಬರುವಾಗಲೇ ಅಲ್ಲಿ ಗೇಟ್ ಇರುತ್ತೆ, ಆ ಗೇಟಲ್ಲಿ ನಾವು ಎಂಟ್ರಿ ಫೀಸ್ನ ಕಟ್ಟಬೇಕಾಗುತ್ತೆ. ಪರ್ ಪರ್ಸನ್ 100 ರುಪೀಸ್ ಚಾರ್ಜ್ ಮಾಡ್ತಾರೆ, ಪ್ಲಸ್ ಬೈಕ್ ಏನಾದಿದ್ದರೆ ಒಂದು 15 ರುಪೀಸ್ ಚಾರ್ಜ್ ಮಾಡ್ತಾರೆ. ಅದನ್ನು ಎಂಟ್ರಿ ಫೀಸ್ ಕಟ್ಟಿ ಒಳಗಡೆ ನಾವು ಎಂಟ್ರಿ ತೊಗೋಬೇಕು. ಒಂದು ವೇಳೆ ಯಾರಿಗೂ ಇನ್ಫಾರ್ಮ್ ಮಾಡದೆ ನಾವೇನಾದರೂ ಇಲ್ಲಿ ಎಂಟ್ರಿ ತೊಗೊಂಡ್ರೆ ಫೈನ್ ಹಾಕ್ತಾರೆ. ಹಾಗಾಗಿ ಇನ್ಫಾರ್ಮ್ ಮಾಡಿ ಟಿಕೆಟ್ ತೊಗೊಂಡು ನಾವು ಎಂಟ್ರಿ ತೊಗೋಬೇಕು. ನೋಡಿ, ಫುಲ್ಲು ಕಾಡಿನ ಮಧ್ಯೆ ಒಂದು ಚಿಕ್ಕದಾಗಿ ಒಂದು ದಾರಿ ಇದೆ. ಈ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು ನಾವು. ನೋಡಿ, ಇಲ್ಲಿ ನೀರು ಹರಿಯುವಂಥದ್ದು ಕಾಣುತ್ತೆ. ಹೀಗೆ ಈ ರೀತಿ ಚಿಕ್ಕದು ತುಂಬ ಸಿಗಬಹುದು ಅಂದ್ಕೊಳ್ತೀನಿ, ಯಾಕಂದರೆ ಇಲ್ಲಿ ಮುಂದೆ ಪುನಃ ಸೌಂಡ್ ಕೇಳ್ತಾ ಉಂಟು. ಎಸ್ ನೋಡಿ, ತುಂಬ ಚೆನ್ನಾಗಿದೆ. ವಾವ್, ಸ್ವರ್ಗಕ್ಕೆ ಬಂದಾಗಿದೆ, ಅಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ನೋಡಿ, ಇಲ್ಲಿ ಹೋಗ್ಲಿಕ್ಕೆ ಸಹ ದಾರಿ ಮಾಡಿದ್ದಾರೆ. ಮಳೆಗಾಲದಲ್ಲಿ ಬಂದರೆ ಇಲ್ಲಿ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ. ಎಂತ ಮೀನಾ? ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ವಾವ್, ನಾವು ಹೀಗೆ ಪ್ರಯಾಣವನ್ನು ಮುಂದುವರಿಸುವ. ಇಲ್ಲಿ ಮೇಲೆ ಹತ್ಕೊಂಡು ಹೋಗಲಿಕ್ಕೆ ಸ್ಟೆಪ್ಗಳು ಮಾಡಿದ್ದಾರೆ. ಮಾತಲ್ಲಿ ಆಗ್ತಿಲ್ಲ, ಅಷ್ಟು ಸುಸ್ತಾಗ್ತಾ ಉಂಟು. ಸುಮಾರು ಜನ ನಡ್ಕೊಂಡು ಬಂದ್ವಿ. ಮೆಟ್ಲು ಮಾಡಿದ್ದಾರೆ, ಹಾಗಾಗಿ ಆ ಮೆಟ್ಲು ಹತ್ಕೊಂಡು ಹೋಗ್ಬೋದು. ಮೆಟ್ಲು ಸ್ವಲ್ಪ ಲಾಂಗ್ ಇರೋದ್ರಿಂದ ಹೈಟ್ ಜಾಸ್ತಿ, ಹಾಗಾಗಿ ಸೈಡಲ್ಲಿ ಕಾಲ್ದಾರಿದೆ, ಅದರಲ್ಲಿ ಹೋಗೋದು ತುಂಬ ಬೆಸ್ಟು. ಸ್ಟೆಪ್ ಮೇಲೆ ಹೋಗ್ಬೇಕಂತಂದರೆ ಸ್ಟೆಪ್ ಮೇಲೆ ಹೋಗ್ಬೋದು, ಇಲ್ಲಾಂತಂದರೆ ಸೈಡಲ್ಲಿ ಕಾಲ್ದಾರಿನ ಉಪಯೋಗ ಮಾಡ್ಕೋಬೋದು. ನನಗೆ ನೆನಪಾಗ್ತಾ ಉಂಟು, ನಾನು ಮೊನ್ನೆ ಆದಿನಾಥೇಶ್ವರ ಟೆಂಪಲ್ಗೆ ಹೋಗಿದ್ದೆ. ಅದರ ಮೂಲ ಸ್ಥಾನ ಹುಡ್ಕೊಂಡು ನಾವು 280 ಮೆಟ್ಲನ್ನ ಹತ್ಕೊಂಡು ಟಾಪಿಗೆ ಹೋಗಿ ಅಲ್ಲಿಯ ಮೂಲ ದೇವರ ದರ್ಶನ ಮಾಡ್ಕೊಂಬಂದ್ವಿ. ನನಗೆ ಅದು ನೆನಪಾಗ್ತಾ ಉಂಟು ಈಗ. ಅಲ್ಲಿ ಸಹ ಹಾಗೆ ನಮಗೆ ಹತ್ತಿ ತುಂಬ ಸುಸ್ತಾಗಿತ್ತು, ಕುಡಿಲಿಕ್ಕೆ ನೀರು ಇರಲಿಲ್ಲ. ಇವತ್ತು ಸೇಮ್ ಆಯಿತು, ಇವತ್ತು ಸಹ ಹಾಗೆ ಆಗಿದೆ.
ನಾವು ಕುಡಿಲಿಕ್ಕೆ ನೀರು ತರಲಿಲ್ಲ, ಇನ್ನು ಅಲ್ಲಿ ಇರುವಂಥ ನೀರನ್ನು ಕುಡಿಬೇಕಷ್ಟೇ. ಹೆಚ್ಚು ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ಸ್ನೇಹಿತರೆ, ನಾವು ಫೈನಲ್ ಆಗಿ ಕೂಡ್ಲು ತೀರ್ಥದ ಕೆಳಮಟ್ಟಕ್ಕೆ ಬಂದ್ವಿ. ಇಲ್ಲಿ ಬರುವಾಗ ಅರ್ಧ ಜೀವ ಹೋಯ್ತು ನಂದು. ಫಸ್ಟ್ ಸ್ವಲ್ಪ ನೀರು ಕುಡಿಬೇಕು. ಒಳ್ಳೆ ಕಾಣ್ತಾ ಉಂಟು, ಚೆನ್ನಾಗಂತ ನೋಡಿ. ಸ್ವಲ್ಪ ನೀರು ಕುಡಿತೀನಿ, ಆಮೇಲೆ ಇನ್ನೂ ಚೆನ್ನಾಗಿ ಸ್ವಲ್ಪ ತೋರಿಸ್ತೀನಿ ನಿಮಗೆ, ಆಯಿತಾ? ಫ್ರಿಡ್ಜಲ್ಲಿ ಇಟ್ಟಿದ್ದ ನೀರಿಗಿಂತನೂ ತುಂಬ ಕೋಲ್ಡ್ ಇದೆ, ತುಪ್ಪ ಇದೆ ನೀರು, ಆಯಿತಾ? ನ್ಯಾಚುರಲ್ ಆಗಿರುವಂಥ ನೀರು. ನನಗೆ ಪ್ಲೇಸ್ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ವಾವ್ ವಾವ್, ನೀವು ಇಂಥ ಪ್ಲೇಸೇ ನೋಡಿರ್ಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ಒಂದು ಕಣಿವೆ ಅಂತೀವಲ್ಲ ಆ ರೀತಿ ಇದೆ. ಆ ನಡುವಲ್ಲಿ ಒಂದು ಜಲಪಾತ. ಹತ್ತಾಗಿ ತೋರಿಸ್ತೀನಿ. ಸ್ವರ್ಗಕ್ಕೆ ಮೂರೇ ಬಾಗಿಲು ಅಂತ ಹೇಳ್ತಾರಲ್ಲ, ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ, ಆ ರೀತಿ ಇದೆ. ವಾ ಹತ್ಕೊಂಡು ಬರ್ಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ, ನೋಡಬೇಕು. ನಾವು ಅಲ್ಲಿಂದ ಕೆಳಗೆ ಇಳ್ಕೊಂಡು ಬಂದು ಇಲ್ಲಿಯಾಗಿ ಬಂದ್ವಿ. ಇದು ಸಹ ಹಾಗೆ. ಈಗ ಸ್ವಲ್ಪ ಹೋಗ್ಬೇಕು, ಸ್ವಲ್ಪ ಮುಂದೆ ಹೋಗ್ಬೇಕಷ್ಟೇ. ಸೂಪರ್. ನಾವು ತುಂಬ ಹತ್ತಿರ ಬಂದಿದ್ದೀನಿ. ಇಲ್ಲೇ ಇದೆ ಆ ನೀರಿನ ಏನು ಆ ಮಾಯ್ಶ್ಚರ್ ಥರ ಇದೆ, ಒಂದು ಹನಿ ಎಲ್ಲ ನಮ್ಗೆ ಬರ್ತಾ ಇದೆ. ಈ ಕಡೆ ತುಂಬ ಖುಷಿ. ಎ ಸಿ ಏನು ಕೂಲರ್ ಅಂತೀವಲ್ಲ, ಆ ಕೂಲರಲ್ಲಿ ಕೂತಾಗುಂಟು ನೋಡಿ. ಬಿಸಿಲಿಗೆ ಅಲ್ಲೊಂದು ಬಣ್ಣರಂಜಿತವಾದಂಥ ನೀರಿನ ಹೊಡೆತ ನೋಡಿ ಹೇಗೆ ಹೋಗ್ತಾ ಉಂಟು. ಕಾಮನ ಬಿಲ್ಲು ಸೃಷ್ಟಿಯಾಗಿದೆ. ಸೂಪರ್ ನೋಡಿ. ಒರಿಜಿನಲ್ ನ್ಯಾಚುರಲ್ ಕಲ್ಲರ್ ಇದು. ಕಾಮನ ಬಿಲ್ಲು ಅಲ್ಲಿ 7 ಬಣ್ಣ ಇದೆ ಅಂತೆ. ನೀವು ಸಾಧ್ಯ ಲೆಕ್ಕ ಹಾಕಿ ನಂಗೆ ಕಮೆಂಟಲ್ಲಿ ತಿಳಿಸಿ ನೋಡು, 7 ಬಣ್ಣ ನಿಮ್ಗೆ ಕಾಣುತ್ತಾ ಅನ್ನೋದು. ನೋಡಿ ನಾ ಇಲ್ಲಿ ಬಂದಿದ್ದಕ್ಕೇನೋ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ವಾ ನೋಡಿ ಏನು ಚಂದ ಉಂಟು ಅಂತ. ಸೂಪರ್. ನಾ ತೋರಿಸ್ತೀನಿ ನೋಡಿ, ಆ ನೀರು ಬಂದು ಹೊಡೆದಾಗ ನೋಡಿ, ಇದಾಗಿ ಎಲ್ಲ ಚಂಡಿ ಆಗಿದ್ದು. ಅದೇ ರೀತಿ ನಮ್ಮ ಬಟ್ಟೆ ಎಲ್ಲ ಒದ್ದಾಗ್ತಿದ್ದೀವಿ. ಕ್ಯಾಮ್ರಾ ಸಹ ಒದ್ದೆ ಆಗ್ತಾ ಉಂಟು, ಆದರೂ ಪರವಾಗಿಲ್ಲ. ಕ್ಲೀನ್ ಹತ್ತಿರ ತೋರಿಸ್ಬೇಕು ಅಂತೇಳಿ ಇಲ್ಲಿ ತನಕ ಬಂದಿದ್ದೀನಿ ನಿಮ್ಗೆ ಕರ್ಕೊಂಡು ನಾನು. ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಅಂದರೆ ನಿಜಾಗ್ಲೂ ಅದೊಂದು ಡ್ರೋನ್ ಇದ್ದಿದ್ದರೆ ಕ್ಲೀನಾಗಿ ಒಂದು ಶಾರ್ಟ್ ತೆಗಿಬೋದಿತ್ತು, ಅಷ್ಟು ಚೆನ್ನಾಗಿದೆ ಪ್ಲೇಸು. ಒಂದು ನೋಡಿ ಈ ಮೇಲೆ ನೋಡಿ ಅಂತೆ, ಇಲ್ಲಿ ಬರಬೇಕಾಗತ್ತಾಗತ್ತೆ. ಫುಲ್ ರೌಂಡ್ ಶೇಪಲ್ಲಿ ಇದ್ದಾಗಿದೆ. ಈ ಕಡೆ ಓಪನ್ ಇದೆ ಮತ್ತು ಫುಲ್ ರೌಂಡಾಗಿ ನಡುವಲ್ಲಿ ನೀರು ಬೀಳ್ತಾ ಉಂಟು ನೋಡಿ. ಈ ಕಡೆ ಓಪನ್. ವಾ, ಸ್ವರ್ಗದಲ್ಲಿದ್ದಾಗ ಫೀಲ್ ಆಗ್ತಾ ಉಂಟು. ಸಾಧ್ಯ ಆದರೆ ಒಮ್ಮೆ ಬನ್ನಿ ಆಯಿತಾ. ಮಾತ್ರ 1.5-2 ಕಿಲೋಮೀಟರ್ ನಡಿಲಿಕ್ಕೆ ಉಂಟು, ಆದರೂ ಪರವಾಗಿಲ್ಲ, ಚೆನ್ನಾಗಿದೆ ಪ್ಲೇಸ್.
ಸ್ನೇಹಿತರೆ, ಹೇಗನ್ನಿಸ್ತು ಈ ಪ್ಲೇಸು? ಚೆನ್ನಾಗಿದೆ, ನನಗಂತೂ ತುಂಬ ಖುಷಿ ಆಯಿತು. ಒಂದು ವೇಳೆ ನೀವು ಈ ಕಡೆ ಬಂದರೆ ಒಂದು ವಿಸಿಟ್ ಕೊಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ಲೇಸು. ಮಕ್ಕಳಿಗೆ ಸ್ವಲ್ಪ ವಯಸ್ಸಾದರೆ ಸ್ವಲ್ಪ ಬರಲಿಕ್ಕೆ ಕಷ್ಟ ಆಗುತ್ತೆ, ಇದು ವಿಷಯ ನಾವು ಹೇಳಲೇಬೇಕು. ಯಂಗ್ಸ್ಟರ್ಸ್ ಅಂದರೆ ನೀವು ಆರಾಮ್ಸೆ ಬರ್ಬೋದು, ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಪ್ಲೇಸ್ ಚೆನ್ನಾಗಿದೆ. ಸ್ನೇಹಿತರೆ, ಈ ಫಾಲ್ಸ್ಗೆ ನೀವು ಬರಬೇಕಂತಂದರೆ ಉಡುಪಿಯಿಂದ ಹೆಬ್ರಿ ಬರಬೇಕಾಗತ್ತೆ, ಅಥವಾ ಮಂಗಳೂರಿಂದ ಹೆಬ್ರಿ ಬರಬೇಕಾಗತ್ತೆ. ಹೆಬ್ರಿಯಿಂದ ಸೋಮೇಶ್ವರ ಹೋಗೋ ರೋಡಲ್ಲಿ ಬಂದರೆ ನೀವು ರೈಟಿಗೆ ಒಳಗೆ ಒಂದು ರೋಡ್ ಇದೆ, ಅಲ್ಲಿ ಬೋರ್ಡ್ ಸಹ ಇದೆ. ಕೂಡ್ಲು ತೀರ್ಥ ಅಂತ ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ ಇಟ್ಕೊಂಡು ನೀವು ನೇರವಾಗಿ ಬನ್ನಿ. ಅಲ್ಲಿ ಬರುವಾಗ ನಿಮ್ಮ ಪ್ರತಿ ಕಡೆಯೂ ಹಾಗೆ ಬೋರ್ಡ್ ಇದೆ, ಹಾಗಾಗಿ ನಿಮಗೆ ಎಲ್ಲೂ ದಾರಿ ತಪ್ಪುವಂಥ ಸಾಧ್ಯತೆಗಳೇ ಇಲ್ಲ. ಫೈನಲ್ ಆಗಿ ನೀವು ಬಂದು ನಾನು ನಿಮ್ಗೆ ತೋರಿಸಿದ್ನಲ್ಲ, ಅಲ್ಲಿ ಬಂದು ನೀವು ಟಚ್ ಆಗ್ತೀರಿ. ಅಲ್ಲಿಂದ ಟಿಕೆಟ್ ತಗೊಂಡು ಇಲ್ಲಿಗೆ ಪ್ರಯಾಣವನ್ನು ಬೆಳೆಸ್ಬೋದು. ಒಂದು ಹೊಸ ರೀತಿಯ ಅನುಭವ ಸಿಗುತ್ತೆ. ಇಲ್ಲಿಯ ವಾತಾವರಣ ಎಷ್ಟು ಕೂಲಾಗಿದೆ ಅಂತಂದರೆ ತುಂಬಾ ಕೂಲಾಗಿದೆ. ನಾನು ನೀರು ಕುಡಿದೆ, ನೀರು ಸಹ ಎಷ್ಟು ಸ್ವೀಟ್ ಆಗಿದೆ, ಹಾಗೆಯೇ ಕೋಲ್ಡ್ ಆಗಿದೆ. ನೀವು ಫ್ರಿಜ್ಜಲ್ಲಿ ಇಟ್ಟಿರುವಂಥ ನೀರು ಕುಡಿದಾಗುತ್ತೆ. ಇದು ನ್ಯಾಚುರಲ್ ನೀರು, ಕುಡಿಯುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಆಯಿತಾ. ಯಾಕಂತಂದರೆ ಈ ನೀರಿನಲ್ಲಿ ಕೆಲವು ಹುಳುಗಳಿರುತ್ತೆ, ಹಾಗೆ ಸ್ವಲ್ಪ ಎಚ್ಚರಿಕೆ ಇರಲಿ, ನೋಡಿಬಿಟ್ಟು ಕುಡೀರಿ. ನೀವು ಕೈಯಲ್ಲಿ ತೆಗೆದೇ ನೋಡಿ ಕುಡಿಯೋದು ತುಂಬಾ ಬೆಟರ್. ಈ ಉಂಬಳ ಅಂತಾರೆ ಅಥವಾ ಆ ಜಿಗಿಣೆ ಅಂತಾರೆ, ಲೀಚಿ, ಅದೆಲ್ಲ ಇಲ್ಲಿ ಇರುತ್ತೆ. ಲೀಚಸ್ ಇದೆಲ್ಲ, ಆ ಲೀಚಸ್ ಇಲ್ಲಿ ಕೆಲವು ಟೈಮ್ ಇರುತ್ತೆ. ಈಗ ಮಳೆಗಾಲ ಅಲ್ಲ, ಹಾಗಾಗಿ ಇಲ್ಲ. ಬಟ್ ಮಳೆಗಾಲ ಆದರೆ ಇಲ್ಲಿ ಲೀಚಸ್ ಕಾಟ ಸ್ವಲ್ಪ ಇದೆ. ಮಳೆಗಾಲದಲ್ಲಿ ನಿಮ್ಗೆ ಬರಲಿಕ್ಕೆ ಆಗಲಿಕ್ಕಿಲ್ಲ, ತುಂಬ ಕಷ್ಟ ಇದೆ. ನಾನು ಹೇಳಿದ್ನಲ್ಲ ಆವಾಗಲೇ, ವಯಸ್ಸಾದವರು ಮಕ್ಕಳಿಗಂತೂ ಬರುವಂಥ ಪ್ಲೇಸ್ ಅಲ್ಲ. ಬರಬಹುದು, ಸ್ವಲ್ಪ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ ಮಕ್ಕಳನ್ನ ಅಥವಾ ವಯಸ್ಸಾದವ್ರನ್ನ. ಮತ್ತು ಯಂಗ್ಸ್ಟರ್ ಇದ್ದರೆ ದಿ ಬೆಸ್ಟ್ ಪ್ಲೇಸು. ಹಾಗೆಯೇ ಇನ್ನೊಂದು ಹೇಳ್ತೀನಿ, ಇಲ್ಲಿ ಬರುವಾಗ ಯಾವುದೇ ರೀತಿಯ ಹೊರಗಡೆ ತಿಂಡಿ ತರಲಿಕ್ಕಿಲ್ಲ, ಅಲವಿಲ್ಲ. ನೀರು ಬಾಟ್ಲಿ ತಗೊಂಡು ಬರ್ಬೋದು, ತಗೊಬಂದರೆ ರಿಟರ್ನ್ ನೀರು ಬಾಟ್ಲಿನ ತಗೊಂಡು ಹೋಗಬೇಕು. ತುಂಬ ಒಳ್ಳೆ ರೂಲ್ಸ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲಿ ಸಹ ಕಸ ಕಡ್ಡಿ ಪ್ಲಾಸ್ಟಿಕ್ ಇಲ್ಲ. ಅದನ್ನು ನನಗೆ ತುಂಬ ಇಷ್ಟ ಆದಂಥ ಒಂದು ವಿಷಯ. ಇಲ್ಲಿಂದ ಹೋಗಲಿಕ್ಕೆ ಮನಸ್ಸಿಲ್ಲ. ಆ್ಯಕ್ಚುಲಿ ನಾವು ಅಲ್ಲಿ 2 ಗಂಟೆಗೆ ಟಿಕೆಟ್ ತಗೊಂಡ್ವಿ, ನಮಗೆ 3:30ಗೆ ರಿಟರ್ನ್ ಬರಲಿಕ್ಕೆ ಹೇಳಿದ್ದಾರೆ. 3:30ಇಂದ ಜಾಸ್ತಿ ಆದರೆ ಫೈನ್ ಹಾಕ್ತೀನಿ ಅಂತಾನೆ ಹೇಳಿ ಕಳಿಸಿದ್ದಾರೆ. ಹಾಗೆ ನಮ್ಮ 3:30 ಹೋಗಬೇಕು. ಆಲ್ರೆಡಿ ನಮ್ಮದಿನ ಟೈಮು ಈಗ 2:50 ಆಯಿತು. ಇನ್ನು ನಾವು ರಿಟರ್ನ್ ಹೊರಡೋ ಮೆಲ್ಲ. ಯಾಕಂದರೆ ತುಂಬ 1.5 ಕಿಲೋಮೀಟ್ರ್ ಅಂತ ಹೇಳಿದ್ರು, 2 ಕಿಲೋಮೀಟ್ರ್ ಆಗ್ಬೋದು. ನಡ್ಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಹಾಗೆ ಹೊರಡ್ತೀನಿ. ಓಕೆನಾ? ಸಬ್ಸ್ಕ್ರೈಬ್ ಇವಾಗಲೇ ಮಾಡ್ಕೊಳ್ಳಿ. ಎನಿವೆ ಸ್ನೇಹಿತರೆ, ಇವತ್ತಿನ ವ್ಲಾಗ್ ನಮ್ದು ಇಷ್ಟ ಆಗಿತ್ತು. ತುಂಬ ನೀರಿನ ಸೌಂಡ್ ಇದೆ. ನಾನೊಂದು ನ್ಯಾಚುರಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಮುಖಾಂತರ ಇವತ್ತು ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಓಕೆನಾ? ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಮುಂಬರುವ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಎಂಜಾಯ್ ಮಾಡಿ. ನಮ್ಮ ಜೊತೆ ನೀವು ಕೂಡ ಒಬ್ಬರು ನೋಡಿ. ತುಂಬ ಚೆನ್ನಾಗಿದೆ. ಓಕೆ, ಬಾಯ್.